ನಮ್ಮಲ್ಲಿಯ ಇದೆಲ್ಲಿ ಶೂ ಬಿದ್ದದ್ದು ಏನಾಯ್ತಾ ನಿನಗೆ? ಎದ್ದಾದ ಸಾಕು, ಅಷ್ಟು ಸಾಕು. ಏನಾಯ್ತು? ತಲೆಗೆಟ್ಟವ ಯಾರು ನೀನು? ಏನಾಯ್ತು? ನನ್ನ ಬೆನ್ನು ನಡು ಏನಾಗಿದೆ? ಬಾಸುಂಟು ಎತ್ತಿದೆ. ಅದು ಯಾರು ಬಡ್ದದ್ದು? ನೀನು. ನಾನು ಪ್ರಾಣಿಗೆ ಬಡ್ದದ್ದು. ನಾನು ಪ್ರಾಣಿ ಹಾಗೆ ಕಾಣ್ತೇನೆ? ಅದು ನಿನಗೆ ಬಿತ್ತ? ಮತ್ತೆ ಬೀಳ್ಲಿಲ್ವ? ಹಾಗಿದ್ರೆ ಅದೆಲ್ಲಿ ಹೋಯ್ತು? ಆ ಪ್ರಾಣಿ ನನ್ನ ಕೈಯಿಂದ ಕಣ್ಣು ತಪ್ಪಿಸಿದೆ. ಇಷ್ಟೆಲ್ಲ ಬೆಳವಣಿಗೆಗಳ ನಂತರ ಕೊನೆಗೆ ಉಳಿದುಕೊಂಡ ಪ್ರಶ್ನೆ ಒಂದೇ, ಹೀಗೂ ಉಂಟೆ? ತರ್ಕಕ್ಕೆ ಸಿಲುಕದ ವಿಚಾರವಾಗಿ ಹೋಯ್ತಲ್ಲ. ಸೃಷ್ಟಿ ಮಾಡೋ ಹೊಣೆಗಾರಿಕೆ ಇದ್ದದ್ದು ನನಗೆ. ನಾನು ಸೃಷ್ಟಿ ಮಾಡೋ ಮೊದಲೇ ಈ ಅನಿಷ್ಟಗಳನ್ನು ಯಾರು ಸೃಷ್ಟಿ ಮಾಡಿದರೂ ಗೊತ್ತಾಗೋದಿಲ್ಲ. ಈ ಜಾತಿಗೆ ಕಡಿ ಕೊಲ್ಲು ಅಂತ ಬಿಟ್ಟರೆ ಬೇರೆ ಗೊತ್ತೇ ಇಲ್ಲ. ಓಡಿಸಿಕೊಂಡು ಹೋದರು. ನನಗೆ ದೇವರ ದಯೆ ಉಂಟು ಎನ್ನುವುದಕ್ಕೆ ಒಂದೇ ಒಂದು ಉದಾಹರಣೆ ಆಗಿ ಸಿಕ್ಕಿದ್ದು, ಓಡುವುದಕ್ಕೂ ಒಂದಿಷ್ಟು ಒಳ್ಳೆ ದಾರಿ ಉಂಟಲ್ವ. ಓಡಿದಷ್ಟೇ ವೇಗದಲ್ಲಿ ಹಿಂದೆಯೂ ಬಂದೆ. ಆದರೆ ಓಡಿಯೇ ನಾನು ನಿತ್ರಾಣಿಯಾಗಿ ಹೋದೆ. ಇನ್ನಾಗೋದು ಓಡಿದಷ್ಟು ಇವರು ಓಡಿಸ್ತಾರೆ ಅನ್ನೋದು ಸ್ಪಷ್ಟವೇ ಹೌದು. ಹಾಗಾದರೆ ಏನು? ನನ್ನ ಪಾಲಿಗೆ ವೈದ್ಯಗಳಾಗಿರೋ ಇವರ ಅವಸಾನವನ್ನು ಅನುಲಕ್ಷಿಸಿಕೊಂಡು ಮಹಾಶಕ್ತಿಯನ್ನು ಸ್ಮರಿಸಿಕೊಳ್ಳಬೇಕಾಗಿದೆ. ಸರ್ವಬಾಧಾಪುಷಮನಂ ತ್ರೈಲೋಕ್ಯ ಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯ ದಸ್ಮದ್ವೈರ್ವಿನಾಶನ. ವಿಧಾತ ಮನದಲ್ಲಿ ಸರಿಸಿರುವುದ್ಯಾಕೆಲ್ಲ ನೀ ಪರಿ ಹೊರೆಯಬಾರದೆ ಬಂದ ಕಷ್ಟವನರಿತು ಕೊಂಬೆ. ಬ್ರಹ್ಮ ಕಣ್ಣೀರನ್ನೇ ಸುರಿಸುತ್ತಾ ಇದ್ದೀಯ ಮಗನೇ. ಯಾರಿಂದ ಬಂದ ಬವಣೆ ನನ್ನಲ್ಲಿ ಬಿತ್ತರಿಸು ಮಗನೇ. ಮದುವಾಲಿಸು ಜಲದೊಡಿರುವರು ಧೂರ್ತರು ದಿಗುತಯುಲ್ಲ ನಿಂದಿಲಿ ಘಾತದಲ್ಲಿ ಕಟ್ಟುವರು ಅದರು ಭೀತಿಗೊಂಡೆ. ಜಲದಲ್ಲಿ ಹುಟ್ಟಿದಂತಹ ಕೂಡರಿರುವರು ನನ್ನನ್ನು ಘಾತಿಸುವುದಕ್ಕಾಗಿ ಅಟ್ಟಿಸಿಕೊಂಡು ಬರುತ್ತಾ ಇದ್ದಾರೆ. ಅವರಿಂದ ತಪ್ಪಿಸಿಕೊಳ್ಳುವ ಬಗೆಯಂತೆ ಎನ್ನುವುದನ್ನು ತಿಳಿಯದೆ ಮರುಗುವಂತ ಸ್ಥಿತಿ ನನ್ನದಾಗಿದೆ. ತಾಯಿ ಮರುಗಬೇಡ ವಿಧಾತ ಮರುಗದಿರು ಮಗನೇ. ನಾ ಶ್ರೀಹರಿಯ ಸೇರಿಗ ಕಾರಣವೇ ಅವನಿರುವ ನಿದ್ರೆಯುಳಿದು ಶೀಘ್ರದು ಅಗಲಿ ಹೋಗುವೆನು. ಭರದುಳೆಚ್ಚರಗೊಂಡು ದೈತ್ಯರ ತಡೆದು ಕೊಡುವನು. ಭೀತಿ ಬೇಡೆಯೇ ವರ ಸುದರ್ಶನ ಕೊಡುತ್ತವಗೆ ಮರೆಯೊಳಿಯುವುದು. ಮರುಗದಿರು ಮಗನೇ. ಆದಿಮಾಯಾದ ನಾನು ಯೋಗಮಾಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಆತನು ಯೋಗ ನಿದ್ರೆಯಲ್ಲೇ ಇದ್ದಾನೆ. ಶೀಘ್ರದಲ್ಲೇ ಆತನನ್ನು ತೊರೆದು ನಾನಿದ್ದೇನೆ. ಆ ಬಳಿಕ ಎಚ್ಚರಗೊಂಡ ಶ್ರೀಹರಿಯ ಕರದಲ್ಲಿ ಇದೋ ಈ ಸುದರ್ಶನ ಚಕ್ರವನ್ನು ನೀಡು. ದುಷ್ಟರನ್ನು ಮಡುಹಿ ಅಲ್ಲಿ ತನಕ ನಾನು ಎಲ್ಲಿರಬೇಕು ಜನನಿ? ಅಷ್ಟರವರೆಗೆ ಶ್ರೀಹರಿಯ ನಾಭಿ ಕಮಲದ ನಾಳದಲ್ಲಿ ಅಡಗಿ ಕುಳಿತುಕೋ. ನಿನಗೆ ಶುಭವಾಗಲಿ.
ಮನವೇ, ದೇವರು ಕೊಟ್ಟಾನು ಹರಿಗೆ ಕಾಣುವ ಹಾಗೆ ಇದನ್ನು ಇಡಬೇಕು ಎನ್ನುವ ಹಾಗಲ್ಲವೇ ಅಮ್ಮನ ನಿರ್ದೇಶನ. ಇನ್ಯಾಕೆ ಚಿಂತ್ಯಾಕೆ ಮಾಡುತ್ತಿದ್ದಿ? ಚಿನ್ಮಯನಿದ್ದಾನೆ. ತೊಲಗಿರಲ ಯೋಗ ಮಾಯೆಯೂ ನಳಿನನಾಭನು ತೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೀರುತ್ತ ತನ್ನ ವದನದನಿಗೆ ಸುದೀರ್ಘವಾದಂತಹ ನಿದ್ದೆಯಲ್ಲಿದ್ದವನು ನಾನು. ಪಕ್ಕನೆ ಎಚ್ಚರವಾಗಿ ನೋಡ್ತೇನೆ, ವಿಶೇಷವಾದಂತಹ ಆಯುಧ ಒಂದು ಕರಗಳನ್ನು ಬಂದು ಸೇರಿಕೊಂಡಿತ್ತಲ್ಲ. ಹಾಗಿದ್ರೆ ಏನೋ ಒಂದು ಘಟನೆ ಆಗುವುದಕ್ಕಿದೆ ಅನ್ನೋದು ಸ್ಪಷ್ಟ. ನೋಡೋಣ. ನಳಿನನಾಭನಿರದೆ ನುಡಿಸಿದರಾಗ ಗರ್ವದಲ್ಲಿ ಕಿರಿಕಿರಿಯ ನಿಮ್ಮದು ಕರ್ಕಶವಾಗಿದೆ. ಸ್ವರ ಕೇಳುವುದಕ್ಕಾಗುವುದಿಲ್ಲ. ಸ್ವರ ಕೇಳಲಿಕ್ಕಾಗುದಿಲ್ಲ. ಇಲ್ಲಪ್ಪ. ನನ್ನ ಕೈಯಲ್ಲಿ ಉಂಟು, ಕೈಲಿ ಕಿವಿಗೆ ಇಟ್ಟು ನನ್ನ ಕಿವಿಗಲ್ಲ, ಮತ್ತೆ ಇವನ ಕಿವಿ. ನಿನ್ನ ಕಿವಿಗಳು. ಅದ್ಯಾಕೆ? ನಿನಗೆ ಕಿವಿ ಉಂಟಾ? ಕೇಳಬಾರ್ದಲ್ಲ. ಉಪಾಯ ಎಲ್ಲ ಒಳ್ಳೇದು ಇನ್ನೂ ಉಂಟು ಉಪಾಯ. ಎಂತದ್ದು? ನೀರುಂಟಲ್ಲ, ಹೌದು, ನೀರಲ್ಲಿ ಮುಳುಗಿ ನೀನು ಮುಳುಗು. ಕುಳಿತದ್ದ? ಹೌದು. ಅದೇನದು? ಎಲೆ. ಯಾವ ಎಲೆ? ಅದು ಆಲದ ಎಲೆ. ಓ ತಮ್ಮ, ಅಣ್ಣ, ಇದು ಆಲದ ಎಲೆ. ಆಲದ ಎಲೆಯ ಮೇಲೆ ಕರಿಯಾನು ಕೂಂತಿರ್ಪನು. ಯಾರಿಗೆ ಪಾಠ ಮಾಡುವುದು ನೀವು? ನಿನಗೆ. ಹಾಗಲ್ವಾ? ನಾನು ಆಲದ ಎಲೆಯ ಮೇಲೆ ಕುಳಿತಿದ್ದೇನೆ ಅಷ್ಟೇ. ಅದು ಒಂದೇ ಇರುವುದಾ? ಸದ್ಯಕ್ಕೆ ಒಂದೇ. ಒಂದು 3 ಎಲೆ ಇದ್ರೆ ನಾವು ಕೂಡ ಸುಧಾರಿಸ್ತಿದ್ದೇವೆ. ಅಂದ್ರೆ ಒಂದವನಿಗೆ ಒಂದವನಿಗೆ ಅದು ಹೇಗಾದ್ರೆ ಒಂದು ನಿನ್ನಲ್ಲಿ ಉಂಟಲ್ಲ, 3 ಎಲೆ ಇದ್ರೆ ನಮಗೆ 3 ಬಂದಿರೋ ಒಂದು ವ್ಯವಸ್ಥೆ ಆಗ್ತದೆ. ನಿಮಗೆ ವ್ಯವಸ್ಥೆ ಮಾಡು. ಹಾಗಾದ್ರೆ ಉಳಿದ ಏನು ಅಡಗಿಸಿಟ್ಟಿದ್ದೆ ಅಂತ ಆಯ್ತು. ಕುಳಿತುಕೊಳ್ಳುವಾಗ ಕೇಳಿದ್ಯಾ? ಯಾಕೆ ಕೇಳಿಲ್ಲ? ಈಗ ಕುಳಿತದ್ದು ಅಂತ ಭಾವಿಸಿದ್ದ. ನಾನು ಇಲ್ಲಿಗೆ ಬಂದು ಹೊತ್ತೆಷ್ಟಾಯ್ತು? ನೀನು ಯಾಕೆ ಅಷ್ಟು ಬೇಗ ಬಂದದ್ದು? ನಾನು ಆವಾಗಲೇ ಬಂದಿದ್ದೇನೆ. ನಾನು ಮೊದಲೇ ಇದ್ದೇನೆ ಇಲ್ಲಿ. ಅವ ಮೊದಲೇ ಬಂದು ಕುಳಿತದ್ದು ನಮಗೆ ಗೊತ್ತೇ ಆಗ್ಲಿಲ್ಲ. ಈ ವಿಷಯ ಬಿಡುವ. ನಮ್ಮನ್ನು ನೋಡಿದ್ಯಾ? ನೋಡಿದ್ದೇನೆ. ಕೇಳಿದ್ಯಾ? ಇಲ್ಲ. ಅದಕ್ಕೆ ಕೇಳುವುದೊಂದು ಕ್ರಮ ಉಂಟು. ಕ್ರಮ ಉಂಟು. ಏನು ನಿಮ್ಮ ಮುಖ ನಾವು ನೋಡಬಹುದಾ ಅಂತ ಕೇಳಿ ನೋಡ್ಲಿಕ್ಕೆ ಆಗುವುದಿಲ್ಲ. ಒಂದು ಒಪ್ಪಿಗೆ ತಕ್ಕೊಳ್ಳುದಪ್ಪ. ನೀವು ಅಲ್ಲಿಂದ ಬರುವಾಗಲೇ ನಿಮ್ಮನ್ನು ಕಂಡಿದ್ದೇನೆ. ಮತ್ತೆ ಎಂತದನ್ನ ಕೇಳುದು ಸುಮ್ಮನೆ. ತಮ್ಮ, ಇವ ನಮ್ಮನ್ನು ನೋಡಿದ್ದಾನೆ, ನಾವು ಇವರನ್ನು ನೋಡ್ಲಿಲ್ಲ. ಅವನು ಕಪ್ಪಲ್ವಾ? ಕತ್ತಲೆ ಗೊತ್ತಾಗಲಿಲ್ಲ. ಅಲ್ಲಿಗೆ ಮುಗಿಲಿಲ್ಲ. ನಮ್ಮನ್ನು ನೋಡಿ ಮುಚ್ಚು 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 ಬಿಚ್ಚಿದ್ರ ಕಾಣ್ತದೆ. ಎಂತದ್ದು? ನಿನ್ನ ಹಲ್ಲು. ದೊಡ್ಡ ನಂಜೆ ಬುರುಡೆಗಳು ನೀವು. ನಂಜು ನಿನಗೆ. ನನ್ನ ಹಲ್ಲನ್ನೇ ಕಳ್ಳಿಕ್ಕಾಗುದಿಲ್ಲ ನಿಮಗೆ. ನಮ್ಮ ಹಲ್ಲು ಚಂದ ಉಂಟಲ್ಲ, ಅದಕ್ಕೆ ನಿನಗೆ ನಂಜು. ಚಂದ ಹೇಳ್ಬೇಕಾದನ್ನು. ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಯಾವುದು? ನಮ್ಮಲ್ಲಿ ಕೇಳದೆ ಕುಳಿತದ್ದು ಯಾಕೆ? ನೋಡಿದ್ಯಾಕೆ? ಹಲ್ಲು ಬಿಟ್ಟದ್ದು ಯಾಕೆ? ಯಾಕೆ ಯಾಕೆ ಯಾಕೆ? ಸ್ವಲ್ಪ ನಿಲ್ಲು. ಇವನು ಯಾರನ್ನು ಹುಡುಕುದು? ಮೊದಲು
ಓರದಲ್ಲಿ ಮೋದ ಬಂಡ ಧೀರ ಶೂರರೆಮ್ಮ ವಿಚಾರವರಿಯ ಧೀರ ಶೂರರೆಮ್ಮ ವಿಚಾರವರಿಯ ಎಂತದು? ತೋರ ತೋರ ಹಾ, ಯಾರು ತೋರ? ಹೋಗಿ ಇವ ತೋರ. ಅದನ್ನು ಕೇಳಿದ್ದೆ ನಾನು. ಮತ್ತೆ ದಪ್ಪ ಯಾರು ಅಂತ ಕೇಳಿದಲ್ಲ. ನಿನಗೆ ದಪ್ಪ ಇವನಿಗೆ ಯಾರು? ಅರ್ಥ ಆಗುದಿಲ್ವ? ಸರಿ ಹೇಳು ಏಯ್, ತೋರಿಸು. ತೋರಿಸು ಅಂತಲ. ಹಾ, ಯಾರನ್ನು ತೋರಿಸುದ? ಬೊಂಡ ತೋರಿಸು. ಎಂತದು? ನಮಗೆ ಜೋರು ಹಸಿವೆ ಆಗುತ್ತಾ ಉಂಟು. ಬೊಂಡ ತೋರಿಸು. ಹಾಗಂದ್ರೆ ಆ ಭಂಡ ಹಾ, ಅಲ್ಲಿ ನೋಡುದು ಯಾವುದು? ಆ ಕರೆದು ನೋಡ. ತಮ್ಮ ನಾನು ನೀನು ಬಂಡ ಅಂತ ಕರೆದೆ ನಾನು ಕರ್ದೇನ? ಮತ್ತೆ ಅವ ಹೇಳ್ತಾರೆ ಅವನಿಗೆ ತಲೆ ಸರಿ ಇಲ್ಲ ಅವನು. ಮತ್ತೆ ಯಾರು ಕರೆದದ್ದು? ಕೆಲ ಕ್ಷಣಗಳ ಹಿಂದೆ ಇದೇ ನೀರಿನಲ್ಲಿ ಹ. ಒಂದು ಪ್ರಾಣಿಯನ್ನ ಕಂಡವರು ನಾವು. ಹಸಿವೆಯಾಗಿದ್ದ ಕಾರಣಕ್ಕೆ ತಿನ್ನುವುದಕ್ಕೆ ಹೋದೆವು. ಹ. ನಮ್ಮನ್ನು ಕಂಡು ಓಡಿತದು. ಹೌದಾ? ನಾವು ಓಡಿಸಿದೆವು. ಓಡಿ 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 ಇಲ್ಲಿಗೆ ಬಂತು. ಬಂದಾಗ ಅದಿಲ್ಲ, ಹ. ಇದು ಉಂಟು. ಇದಲ್ವಾ? ಹ? ನೀನು ಇದುವೆ ಅವನು ಯಾವ್ದಾದ್ರು ಅದು. ಹ. ಆದ್ದರಿಂದ ನಮಗೆ ಸ್ಪಷ್ಟವಾಗಿದೆ ಹ. ನೀನು ಅದನ್ನು ಅಡಗಿಸಿಟ್ಟಿದ್ದಿ ಅಂತ. ಹ. ಆ ಅಡಗಿಸಿಟ್ಟಿದ್ಯಲ್ಲ, ಹೊರಗೆ ಬಿಡು. ನಿಮಗೆ ಸರಿಯಾಗಿ ಉತ್ತರ ಕೊಡ್ಬೇಕು ಅಂತ ಉಂಟು. ಕೊಡು 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 ಕೊಡು. ಆದ್ರೆ ನೀವು ಜನ ಯಾರು? ಓಯ್ ಇವ ಬೈ. ಓ ಇವ ಸತ್ತ ಅಂತ ಹೇಳಿದ್ದಲ್ಲ. ಇವ ಸತ್ತ ಅಂತ ನಾನು ಕೂಗಿದ್ದ. ಮತ್ತೆಂತದ? ನೀವು ಯಾರು ಅಂತ ಕೇಳ್ತೇನೆ, ಇವ ಎದೆಗೆ ಬಾಡ್ಕೊಂಡು ಬೊಬ್ಬೆ ಹೊಡಿತಾನೆ. ನನಗೆ ನಿನ್ನ ಮಾತಿನಿಂದ ಆದ ಸಖೆಯಾದ ಆಶ್ಚರ್ಯ. ಆಶ್ಚರ್ಯ. ನಾವು ಯಾರು? ನಾವು ಯಾರು? ನಾವು ಯಾರಿಗೆ ಎತ್ತರ ಎಷ್ಟು? ನಮ್ಮನ್ನು ನಾವೇ ತಿಳಿಲಿಲ್ಲ. ಹಾ. ಅಂತಹ ನೀನು ನಮ್ಮನ್ನು ಯಾರು? ಲಘುವಾಗಿ ಯಾರು? ನೀವು ಯಾರು ನೀವು? ಯಾರು? ತಮ್ಮ, ಇಂಥ ಮಾತುಗಳಿದ್ರೆ ನನಗೆ ಸಿಟ್ಟು ಹೆಚ್ಚು ಬರ್ತದೆ, ಮಾತು ಕಡಿಮೆ ಆಗ್ತದೆ. ನೀನು ಹೆಚ್ಚು ಒತ್ತಡ ಮಾಡಿಕೊಳ್ಳಬೇಡ. ಆಯ್ತು. ಸುಧಾರಿಸಿಕೋ. ಆಯ್ತು. ನಾನು ಹೇಳ್ತೀನಿ. ನೀನು. ಏಯ್, ನಾವು ಸಾಮಾನ್ಯರಲ್ಲ. ನಾವು ವೀರರಿದ್ದೇವೆ, ಧೀರರಿದ್ದೇವೆ, ಗಣಗಂಭೀರರಿದ್ದೇವೆ. ಧೀರ ಶೂರ ಅಹುದು ನೀವು
ನಿಮ್ಮನ್ನು ಹೊಗಳಿದ್ದು ನಾನು. ಹೊಗಳು. ನಿಮ್ಮನ್ನು ಕಂಡು ಅದೆಂತದ ನಿಮ್ಮನ್ನು ನೋಡಿ ಭೂರಿ ಸಂತೋಷವಾಯಿತು, ತುಂಬಾ ಪರಮಾನಂದವಾಯಿತು, ಆನಂದ. ನಿತ್ಯಾನಂದವಾಯಿತು. ನಿನ್ನ ಆನಂದ ಬಿಡುವುದಿಲ್ಲ ನೀನು. ಅದು ಆನಂದ ಎಲ್ಲಿ ಎದ್ದದು ಎಂತದ್ದು ಆನಂದ ಬಂದದ್ದು ಎಲ್ಲಿಯದ್ದು ಅಂತಲ್ಲ, ಅದು ಅವನ ಆನಂದ. ಆನಂದವಾಯಿತು. ಹಾಗೆ ಯಾಕೆ ಬಲ್ಲಿರ? ಯಾಕೆ? ಇಷ್ಟು ಹೊತ್ತಿ ಸಾಗರದ ಮಧ್ಯದಲ್ಲಿ ನಾನು ಒಬ್ಬನಿದ್ದದ್ದು, ನನಗೆ ಜೋಡಿಲ್ಲ. ಪಕ್ಕದ ಸಮಗಾರರು ನೀವು ಕಾಣಿಸಿದಿರಲ್ಲ, ಹಾಗೆ ಸಂತೋಷ ಆದದ್ದು. ನಿಲ್ಲು, ನಾನು ಸರಿ ನೋಡೋಣ. ನಿನಗೆ ಈಗ ಜೋಡಿಲ್ಲ, ನಾವು ಸಮಗಾರ. ಏ, ನೀನು ಕೆಳಗೆ ನೋಡಿಕೊಂಡು ಜೋಡಿಲ್ಲ ಅಂತ ಹೇಳುದಂತದ್ದು ನೀನು ಅದಲ್ವಾ? ಮತ್ತೆ ಹೇಗೆ? ನನಗೆ ಜೋಡಿ ಇಲ್ಲ, ಸಮಗಾರರು ನೀವಿದ್ದೀರಲ್ಲ, ಹಾಗೆ ಹಾಗೆ ಸಂತೋಷ ಆದದ್ದು. ನಾವು ಸಮಗಾರ. ನಾವು ಏನು ನೀನು ಏನು ಹಾಗೆ ಹೇಳಿದ್ದಲ್ವಾ? ಸುಮ್ಮನೆ. ಮಾತಿಗೆ ಒಂದು ಜನ ಅಂತ ಬಿಡುವ, ನಮ್ಮ ಸಮಾನ ನೀನಲ್ಲ, ಮಾತಿಗೆ ಅಷ್ಟೇ. ಹೇಳು. ಆದ್ರೆ ನನ್ನನ್ನು ಕಂಡವರು ನೀನಲ್ಲಿ ಒಂದು ಪ್ರಶ್ನೆ ಕೇಳಿದ್ದು, ತೋರು ಬೇಗ ಮೊದಲು ಕಂಡ ಪೋರನಲ್ಲಿ ಪೋದ ಬಂಡ ಆರ ಕಂಡಿರಯ್ಯ ನೀವು, ನಾನರಿಯೇ ಅದನ್ನು. ನೀವು ಕಂಡ ಪ್ರಾಣಿಯನ್ನು ನಾನು ನೋಡ್ಲಿಲ್ಲಪ್ಪ. ಹೌದಾ? ಹೇಳ್ತಾ ಇದ್ದೆ. ಎಲ್ಲಿಗೆ ಹೋಯ್ತು? ನಿನ್ನ ಕಣ್ಣು ಹೇಳ್ತದೆ, ನಿನಗೆ ವಿಷಯ ಗೊತ್ತುಂಟು. ಆ ಕಡೆ ಈ ಕಡೆ ಮುಂದೆ ಹಿಂದೆ ನಿನ್ನ ಕಣ್ಣು ಸುತ್ತುತ್ತಾ ಉಂಟು. ನೀನು ಟಕ್ಕ ಹೇಳು ಪಕ್ಕ. ಇಲ್ವಾ? ನಾನು ಹಾಗೆಲ್ಲ ಒಂದು ಸುಳ್ಳು ಅಣ್ಣ. ಏನೋ ಅಷ್ಟು ಹಾಳಾಗಿದ. ಅದು ಉಸಿರೆ. ಹೌದಾ? ಹೌದಾ? ಶುದ್ಧ. ಹೌದಾ? ಹೌದೌದು. ನೀನು ಅಷ್ಟು ಶುದ್ಧವಾ? ಮತ್ತೆ ಇದನ್ನು ಸ್ವಲ್ಪ ಶುದ್ಧ ಮಾಡು. ನನ್ನ ಶುದ್ಧ ಮಾಡು. ಇಲ್ಲಿ ಬಾ. ನನ್ನ ಹೆಗಲ ಮೇಲೆ ನೀನು ಕೈ ಇಟ್ಟು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ನಮ್ಮ ಪರಿಚಯ ಎಂತದ್ದು ಮಾತಾಡುದ ಇವನು? ಎಂತದ್ದು? ಪರಿಚಯ ಉಂಟ ಅಂತ ಕೇಳ್ತೇನೆ. ಉಂಟಾ? ಏನು ಪರಿಚಯ ಇಲ್ಲ? ಹೇಗದು? ಉಂಟಾ? ಹೌದಪ್ಪ. ಎಲ್ಲಿ ನೋಡಿದ್ದೇನೆ? ಇಲ್ಲಿ ಈಗ ಇಷ್ಟು ಹೊತ್ತು ಮಾತಾಡಿದ್ದೇನೆ, ಪರಿಚಯ ಉಂಟಂತ ಎಂತದ? ಓ ತಮ್ಮ, ಓ ಅಣ್ಣ, ನಮ್ಮ ನೀವು ಸಂಧಿಸಿ ಅರೆಗಳಿಗೆ ಆಯ್ತಷ್ಟೇ. ಅಷ್ಟು ಬೇಗ ನಮ್ಮ ನೀವು ಮೋಸಗಾರ ಇದ್ದಾನೆ ಇವ. ನನ್ನ ವಿಷಯ ಸರಿ ಗೊತ್ತಿಲ್ಲ ಅಂತ ಕಾಣ್ತಾನೆ. ಏನು? ನಾನು ಹಾಗೆ ಅಲ್ವಾ? ಹೇಗೆ? ಒಮ್ಮೆ ನೋಡಿದ್ರೆ ಸಾಕು, ಹಾ. ಒಮ್ಮೆ ಮಾತಾಡಿದ್ರೆ ಸಾಕು, ಹಾ. ಪಕ್ಕನ ಗೆಳತನ ಬೆಳೆಸಿಕೊಂಡು ಏನ ಕೈ ಮುಟ್ಟಿ ಮಾತಾಡುವುದೇನ? ನಿನ್ನ ತಲೆಗೊಂದು ಮುಂದಿದ್ರೆ ಉಂಟಲ್ಲ, ನಿನ್ನ ಹೊಟ್ಟೆಗೆ ಸೇರ್ಬೇಕು. ತಲೆ ಕೆಟ್ಟವ ಮಾತಾಡ್ತಾರೆ, ಮಾತಾಡ್ತಾರೆ. ನೀನೇನು ಹಾಯ್ಲಿಕ್ಕೆ ಏನು ಬರೋದು? ಮತ್ತೆ ಸ್ವರ ಇರ್ತದೆ. ಏನು ಏರದೆ? ಏನು ಮೈ ಮುಟ್ಟಿ ನಿಮಗೆ ಮಾತಾಡುದು? ಏರುವುದು ಅಂತ ನಮ್ಮ ಭಾವಿಸಿದ್ದೀರಾ? ಯೋಗ್ಯತೆ ಸರಿಯಾಗಿ ತಿಳಿಬೇಕು. ಏನು ಮಹಾ ಯೋಗ್ಯತೆ ನಿಮ್ಮದು? ಮಹಾಯೋಗ್ಯತೆ ಉಳ್ಳವರು. ಈಗ ನೀನ್ ಇಷ್ಟು ಮಾತಾಡ್ತಿಯಲ್ಲ, ನೀನ್ ಯಾವನ ನೀನು? ಅಕ್ಕ, ನೀನ್ ಯಾವನ? ಅದನ್ನು ನೀನು ಮೊದಲು ತಿಳ್ಕೊಳ್ಬೇಕಿತ್ತು. ಏ, ನಾನು ಸಾಮಾನ್ಯನು ಹಾಗೆ ನೀನು ಎಂತದ್ದು ಅಂತ ಬೇಕಲ್ಲ? ಎಂತದ್ದು? ನೀನು ಯಾವನ? ಯಾವನು? ಯಾವನ? ಕೇಳಿಸಿಕೋ ಸರಿಯಾಗಿ. ಕಾಣ್ತಾ ಇದೆ ಅಲ್ವಾ ಶರಥಿ? ಈ ಶರಥಿಗೆ ಒಳ್ಳೆಯ ನಮ್ಮ ಪರಾಕ್ರಮ ತೋರಿಸ್ತಾರೆ ಈಗ. ಸ್ವಲ್ಪ ನಿಲ್ಲೋ. ನೀನು ನೋಡಿದ್ದಿ ಹಾಗಿತ್ತು. 5 ತಲೆ. ಪ್ರಾಣಿಗೆ 2 ತಲೆಗಳು. ಎಷ್ಟು? 5. 5 ತಲೆ. ಒಂದು ಪ್ರಾಣಿಗೆ 5 ತಲೆ. ಒಂದೇ ಪ್ರಾಣಿ, ಒಂದೇ. ಒಬ್ಬ. ಎಂತದು ಅಣ್ಣ? ಇವನಿಗಿರ್ಬೋದು ಒಂದು ಸೀರಾ. ಒಂದೇ ಒಂದು ಸೀರಾ, ಒಂದು ಸೀರಾ. ಶಿರ, ಸೀರಾ. ಶಿರಸ್ಸು. ಓ ಇದು ಸಿರಪ್. ಶಿರಸ್ಸು ಸಿರಪ್ ಹೆಚ್ಚಾದ ಕೊನೆಗೆ ಅದೇ ಅಲ್ಲ, ಬೇಕಲ್ಲ. ಇದು ಸರಿಯಾಗುವಂತದ್ದಲ್ಲ. ಹೋಗ್ಲಿ ಬಿಡು. ಓ ತಮ್ಮ, ಓ ಅಣ್ಣ, ನಾವು ನೋಡುವಾಗ ಅದಕ್ಕೆ 2 ಕರ ಇತ್ತು. 2 ಕರ. ಆ ಪ್ರಾಣಿಗೆ 2 ಕರ. ಅದೆಂತ
ಆಗ್ತದೆ ಅಭಿನಯ ನಿನ್ನ ಕರ 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 ಅಂದ್ರೆ ಕೈಯಲ್ವಾ? ಹೌದು. ಅದನ್ನ ಹೀಗೆ ಮಾಡು. ದೊಡ್ಡ ಕರ. ಕರಗಳಿತ್ತು. ನಿನ್ನ ನಿರ್ದೇಶನ ಬೇಡ ಮತ್ತೆ ಅದೆಂತದ್ದು? ಅದು ಕರವೇ. ಮತ್ತೆ ಅದೇ ಓ ಬೇಕಾಗಿತ್ತು. ತಮ್ಮ ಇದಕ್ಕೆ ಹಾಗಲ್ಲ. ಯಾ. ಎರಡು ಕರ, ಎರಡು ಕೈ, 4 ಕೈ ಕರ. ಕರ ಅಂದ್ರು ಕೈ ಅಂದ್ರು ಅರ್ಥ ಒಂದು ಯಾವ್ದಾದ್ರು ಒಂದು ಸಾಕು. ಈಗ ನಮಗೆ ಹೇಳಲಿಕ್ಕೆ ಬರುದು ಬೇಡ, ಪಾಠ ಮಾಡ್ಲಿಕ್ಕೆ ನಾವು ನೀನಲ್ಲ. ಅಲ್ಲ ನೀನು ಪಾಠ ಮಾಡ್ಲಿಕ್ಕೆ ಆಗುದು. ಸರಿ ಮಾಡೋದಿಲ್ಲ. ಹಾ. ಪಾಠ ಮಾಡ್ಲಿಕ್ಕೆ ಅದು ಪ್ರಶ್ನಿಸ್ಲಿಕ್ಕಿಲ್ಲ. ನಿನಗೆ ಇರ್ಬೋದು 4 ಕೆರೆಕ್ಕಾಯಿ, ಎಂತದು? 4 ಕೆರೆಕ್ಕಾಯಿ. ಕಾರಣ? ಆದ್ದರಿಂದ ನಿನಗೆ ಹೊಸ ನಾಮಕರಣ, ನೀನು ಛತ್ರಭೋಜ. ಎಂತದಿಲ್ಲ. ನೀನು ಛತ್ರಭೋಜ. ಚತುರ್ಭುಜ. ಛತ್ರಭೋಜ ಆಗುದಿದ್ರೆ ಇಟ್ಕ. ನಮ್ಮನ್ನು ಸರಿ ಏನಣ್ಣ? ಓ. ಆ ಪ್ರಾಣಿ ನಮ್ಮನ್ನು ನೋಡಿ ಭಯದಿಂದ ನಡುಗುತ್ತಾ ಇತ್ತು. ಹೌದು. ಇದು ಹಲ್ಲನ್ನೆಲ್ಲ ಪ್ರದರ್ಶನ ಮಾಡ್ತಾ ಉಂಟು. ಅದರ ಬಣ್ಣ ಬಿಳಿ 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 ಬಿಳಿ. ಹಾ. ಯಬ್ಬೆ, ಇದೊಂದು ಬಣ್ಣ. ಏನಾಗಿದೆ? ಯಬ್ಬಾ. ಏನಾಗಿದೆ? ಎಲ್ಲವೋ ಎಣ್ಣೆ ಮಸಿ, ಕರಿಯನೆ? ಎಲ್ಲವೋ ಕಪ್ಪು ಕರಿಯನೆ, ಎಲ್ಲವೋ ಕರ್ಬುಡನೆ. ಕಾದಂಗೊಳ್ಳಿ. ಈಗ ನಿನಗೆ ಸಾರಿ ಹೇಳ್ತಾ ಇದ್ದೇವೆ, ಹೇಗೆ? ಆ ಪ್ರಾಣಿಯನ್ನು ಬಿಟ್ಟುಕೊಡು. ತೋರಿಸದೇ ಇದ್ರೆ ಇರೆ, ನೀನು ಸಾಕು ನಮಗೆ. ಹಲ್ಲಿಗೆ ಹಲ್ಲು ತಾಗದ ಹಾಗೆ ನುಂಗುದ ನುಂಗುದೆ. ಇಳಿಯುವ ತುತ್ತೆಲ್ಲ ಗಂಟಲಲ್ಲಿ ಏನು ಅಷ್ಟು ಸುಲಭ ಉಂಟು ಅಂತ ಭಾವಿಸಿದ. ನನ್ನನ್ನು ನೀನು ನುಂಗುವುದಕ್ಕೆ ಪ್ರಯತ್ನ ಮಾಡಿದ್ರೆ ನಿನ್ನ ಗಂಟಲಲ್ಲಿ ಮುಳ್ಳಾಗಿ ಸಿಕ್ಕಿಕೊಂಡೆ. ನೀನು ಅರಗಿಸಿಕೊಂಡೆ. ಗಂಟಲಲ್ಲಿ ಇಳಿಸಿಕೊಳ್ತೇವೆ. ಇಳಿಸ್ತೀರಾ? ಓಹೋ. ಇಡೀ ದೇಹಕ್ಕೆ ವಿಷವಾದೆ. ಜೀರ್ಣಿಸಿಕೊಂಡೆ. ಅಸಾಧ್ಯದ ಮಾತು. ನನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ನನ್ನ ಪಾದಗಳಿಗೆ ಪೊಡಮಟ್ಟ ನಿಮ್ಮನ್ನು ರಕ್ಷಿಸುವೆ. ಇಲ್ಲ ಇದ್ರೆ. ಖಂಡಿಸುವೆ. ಕೈಗಾಲುಡಿ ಮಗಿದು ದಿನ ಬಿಡುಗಡೆ ಅಮ್ಮ, ನಾನು ಸ್ವಲ್ಪ ನೋಡಿ ಬರ್ತೇನೆ. ಓ ಇಲ್ಲಿ ನಿಲ್ಲು. ಅಹಂಕಾರ ಹೇಗೆ ಓ ತಮ್ಮ, ಹೋಗಿದ? ಪ್ರಾಣಿ ಸತ್ತಿದೆ, ನೀನು ನಿಲ್ಲು. ನಾನು ಸ್ವಲ್ಪ ತಿಂದು ಬರ್ತೇನೆ. ಯಾರು ತಿನ್ನುದು? ನಾನು ನನಗೆ ಉಳಿದ್ರೆ ನೀನು ಉಳಿಸುವವನ? ಉಳಿಸಿಕೊಳ್ತೇನೆ. ನನಗೆ ವಿಶ್ವಾಸ ಆಯ್ತು. ಮತ್ತೆ ಏನು ಮಾಡುದು? ನನಗೂ ಬೇಕು. ಅದಕ್ಕೆ ಕೊಡು. ಜಗಳ ಮಾಡುದು ಬೇಡ. ಮತ್ತೆ? ಹಾಗಾದ್ರೆ ಒಂದು ಸರಿ ಪಾಲ್ ಮಾಡ್ಕೊ. ಮಾಡು. ಮಾಡ್ತಾ. ನಿನ್ನ ಬಗ್ಗೆ ನನಗೆ ವಿಶೇಷ ಪ್ರೀತಿ. ನಮ್ಮ ಅಲ್ವಾ? ನಿನಗೆ ಹಸಿವು ಹೆಚ್ಚು ಉಂಟಲ್ಲ. ನಿನಗೆ ಪಾಲು ಒಂದಲ್ಲ, ಹಾ. 2 ಪಾಲು. ನೀನು ನನಗೆ 2 ಪಾಲು ಕೊಡು. ಓ ತಮ್ಮ, ಆ ಪ್ರಾಣಿಯ ಎಲುಬು ಮತ್ತೆ ಚರ್ಮ 2 ಪಾಲು ನಿನಗೆ. ಉಳಿದ ರಕ್ತ ಮಾಂಸ ತಿಂದು ನಾನು ಸಮಾಧಾನ ಮಾಡಿಕೊಳ್ತೇನೆ ತಮ್ಮ. ಹೌದಾ? ಇನ್ನು ಆಚೆ ಈಚೆ ಆಗ್ಲಿಕ್ಕೆ ಇಲ್ಲ? ಏನಿಲ್ಲ ಅದು. ನೋಡಿ ಅದು ಸರಿ ಆಗ್ತದೆ. ಕಂಡು ಬರು. ಕಂಡು ಆಯ್ತಾ? ಸಣ್ಣವರಿಗೆ ದೊಡ್ಡ ಪಾಲು ಕೊಟ್ಟು ಸಮಾಧಾನ ಮಾಡಬೇಕು. ಏನು ದೊಡ್ಡ ದೊಡ್ಡ ಹೊಟ್ಟೆ ಇದ್ರೆ ಸಾಕ. ಬಾಯಿ ಬಡುಕ ಆಯ್ತಾ? ತಿಂದಾಯ್ತಾ? ತಿನ್ನುದಲ್ಲ, ನನ್ನದಲ್ಲಿ ಉಂಟು. ನನಗೆ ಎಂತದ್ದು? ರಕ್ತ ಎಲುಬು ಚರ್ಮವ. ರಕ್ತ ಮಾಂಸ ಮಾತ್ರ ಅದರಲ್ಲಿ ಹೊಟ್ಟೆ ತುಂಬುತ್ತದ? ನನಗೆ ಅಷ್ಟೆಲ್ಲ ಇಟ್ಕೊಂಡಿದ್ದಾನೆ. ಎಂತದ್ದು? ರಕ್ತ ಮಾಂಸ. ಅದುವೇ. ಇಲ್ಲಿ ಬಾ. ನಿನಗೆ ಸಮಾಧಾನ ಇಲ್ಲದ್ರೆ ಸಮಾಧಾನ ಆಗುವ ಹಾಗೆ ಬಾ. ಹಾಗಿದ್ರೆ ಹೀಗೆ ಮಾಡು. ಹೇಗೆ? ಒಂದು ಕೈ ಒಂದು ಕಾಲು ನೀನು, ಹಾ. ಇನ್ನೊಂದು ನಾನು. ಹಾ. ಹಿಡಿದು ಎಳೆಯುವ